ಕಾಂಕ್ರೀಟ್ ಉತ್ಪನ್ನಗಳ ಉತ್ಪಾದನಾ ಕ್ಷೇತ್ರದಲ್ಲಿ 28 ವರ್ಷಗಳಿಂದ ತನ್ನದೇ ಆದ ಒಂದು ಛಾಪನ್ನು ಒತ್ತಿದಂತ ಸಂಸ್ಥೆ. ಒಂದು ತೋಟದ ಮನೆ, ಟೈನಿ ಹೋಮ್ ಅಂತ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾಂಕ್ರೀಟ್ ನಿಂದ ತಯಾರಾಗಿರುವಂತಹ ರೆಡಿ ಹೋಮ್ ತುಂಬಾ ವರ್ಷಗಳ ಬಾಳಿಕೆ ಕೂಡ ಬರುತ್ತೆ. ವಾಚ್ ಟವರ್ ಅಂತ ನಾವು ನಿರ್ಮಾಣ ಮಾಡಿದ್ದೇವೆ. ಇದನ್ನ ಜೋಡಣೆ ಮಾಡೋದಕ್ಕೆ ಕೂಡ ಹಾಗೇನೆ ಅವರು 1-2-3 ದಿನಗಳನ್ನ ಮಾತ್ರ ತಗೊಳ್ತಾರೆ. ಇವೆಲ್ಲವೂ ಕೂಡ ರೆಡಿ ಆಗಿರುವಂತಹ ಕಾಂಪೌಂಡ್ ವಾಲ್ಗಳು 2-3 ದಿನದಲ್ಲೇ ಕಾಂಪೌಂಡ್ ವಾಲ್ಗಳು ತಯಾರಾಗುತ್ತೆ. ಕಾಂಕ್ರೀಟ್ ನಿಂದ ತಯಾರು ಮಾಡಿರುವಂತಹ ನಾಯಿಯ ಗೂಡು, ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ ಕೂಡ ಇಲ್ಲಿ ಸಿಗುತ್ತೆ. ಕ್ಯಾಶ್ ಡಿಸ್ಕೌಂಟ್ ಖಚಿತವಾಗಿ ಇದೆ. ನಾವು 10 ಹಲವು ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ. ಒಂದು ಬಂಪರ್ ಬಹುಮಾನವಾಗಿ ಹೀರೋ ಬೈಕ್ ಅನ್ನು ಇಟ್ಟುಕೊಂಡಿದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ತುಂಬಾನೇ ಸ್ಪೆಷಲ್ ಆಗಿರುವಂತಹ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಜಾಗಕ್ಕೆ ಬಂದಿದ್ದೀವಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಏನಿದ್ರು ಕೂಡ ಟ್ರೆಂಡಿಂಗ್ ಜಾಯಮಾನ. ಪ್ರತಿಯೊಬ್ರು ಕೂಡ ಹೊಸತನ ಅಂತ ಹೇಳಿದ್ರೆ ಆಕರ್ಷಿತರಾಗೇ ಆಗ್ತಾರೆ. ನಾವು ಮನೆಯನ್ನ ನಿರ್ಮಾಣ ಮಾಡ್ತೀವಿ, ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಚೆನ್ನಾಗಿರುವಂತಹ ಪಕ್ಕಾ ಪ್ಲಾನಿಂಗ್ ಮೂಲಕ ನಾವು ಯಾವ ರೀತಿ ಅಂತ ಮನೆಯನ್ನ ಅಂದ್ಕೊಂಡಿರ್ತೀವೋ ಅದೇ ರೀತಿಯ ಮನೆ ನಿರ್ಮಾಣ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಕಾಂಪೌಂಡ್ ವಾಲ್ನಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ಯೋಚನೆ ಮಾಡ್ತೀವಿ. ಗುಣಮಟ್ಟ, ಸದೃಢತೆ ಇವೆಲ್ಲವನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಪರಿಗಣನೆಗೆ ತಗೊಳ್ತೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ ಕೆಲವೊಂದು ಉತ್ಪನ್ನಗಳು, ಅದರ ಜೊತೆಗೇನೆ ಟೈನಿ ಹೋಮ್ ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮುಕ್ರಂಪಾಡಿಗೆ ಬಂದಿರುವಂಥದ್ದು. ಮುಕ್ರಂಪಾಡಿಗೆ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಕರ್ಷಣ್ ಇಂಡಸ್ಟ್ರೀಸ್ ಎಲ್ಲರನ್ನ ಕೂಡ ಒಮ್ಮೆಗೆ ಆಕರ್ಷಣೆ ಮಾಡೇ ಮಾಡುತ್ತೆ. ಎಲ್ಲಿರುವಂತಹ ಪ್ರತಿಯೊಂದು ಉತ್ಪನ್ನಗಳು ಕೂಡ, ಅದರಲ್ಲೂ ಕೂಡ ವಿಶೇಷವಾಗಿ ರಸ್ತೆಯ ಪಕ್ಕದಲ್ಲೇ ಟೈನಿ ಹೋಮ್ ಅನ್ನ ತಯಾರು ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದು ತುಂಬಾ ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಹತ್ತೂರಿನಲ್ಲಿ ಕೂಡ ಈ ಒಂದು ಮನೆ ಸೇಲ್ ಆಗಿರುವಂಥದ್ದು. ಹಾಗಾಗಿ ಈ ಮನೆ ಯಾವ ರೀತಿಯಾಗಿದೆ, ಅದರ ಒಳಗೆ ಯಾವ ರೀತಿಯಾದಂತಹ ಸೆಟಪ್ಗಳನ್ನ ಮಾಡಿದ್ದಾರೆ, ಅದರ ಜೊತೆಗೆ ಸಂಪೂರ್ಣವಾಗಿರುವಂತಹ ಆಕರ್ಷಣ್ನಲ್ಲಿ ಯಾವೆಲ್ಲ ಉತ್ಪನ್ನಗಳು ಇದೆ ಕಾಂಕ್ರೀಟ್ ನಿಂದ ತಯಾರಾಗಿರುವಂಥದ್ದು, ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡೋದಕ್ಕಾಗಿ ನಾನು ಇಲ್ಲಿಗೆ ಬಂದಿರುವಂಥದ್ದು. ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಕಾಂಕ್ರೀಟ್ ನಿಂದ ತಯಾರು ಮಾಡಿರುವಂತಹ ಟೈನಿ ಹೋಮ್ ಕೇವಲ 20 ದಿನದಲ್ಲಿ ತಯಾರಾಗುತ್ತೆ ಅನ್ನುವಂಥದ್ದು ತುಂಬಾನೇ ವಿಶೇಷವಾಗಿರುವಂತಹ ವಿಚಾರ. ಇದು ಹೇಗೆ ಇದನ್ನ ಕೂಡ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆಕರ್ಷಣ್ ಇಂಡಸ್ಟ್ರೀಸ್ 29ನೇ ವರ್ಷದ ಸಂಭ್ರಮದಲ್ಲಿ ಇರುವಂಥದ್ದು. ಹಾಗಾಗಿ 29ನೇ ಹರುಷ, ಅದರ ಜೊತೆಗೆ ದೀಪಾವಳಿಯ ಸಂಭ್ರಮವನ್ನ ಜೊತೆಯಾಗಿಸಿ ತಮ್ಮ ಗ್ರಾಹಕರಿಗೆ ವಿಶೇಷವಾಗಿರುವಂತಹ ಆಫರ್ಗಳನ್ನ ಕೂಡ ಇಟ್ಟಿದ್ದಾರೆ. ಅದು ಏನು ಅನ್ನೋದನ್ನ ನೋಡೋಣ. ಹಾಗೆಯೇ ಸಂಪೂರ್ಣವಾಗಿರುವಂತಹ ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಕಾಂಕ್ರೀಟ್ ನಿಂದ ತಯಾರು ಮಾಡಿದ ಯಾವೆಲ್ಲ ಉತ್ಪನ್ನಗಳು ಹೇಗಿದೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಸಿಟ್ಟಿಂಗ್ ಸೋಫಾ ನಾವಿವಾಗ ಕೂತ್ಕೊಂಡಿರುವಂಥದ್ದು, ಇದು ಕಾಂಕ್ರೀಟ್ ಇಂದ ತಯಾರು ಮಾಡಿರುವಂತಹ ಸೋಫಾ. ಮನೆಯಲ್ಲಿ ಗಾರ್ಡನ್ ಇರುತ್ತೆ, ಅದರಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಸಂಜೆ ಹೊತ್ತಿನಲ್ಲಿ ಹರಟೆ ಹೊಡೆಯೋದಾಗಿರ್ಬೋದು, ತಂಪಾದ ಗಾಳಿ ಬರ್ತಾ ಇದ್ದಾಗ ಮೈಯೊಡ್ಡಿ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರದ ಕಾಂಕ್ರೀಟ್ ಸೋಫಾಗಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆರಾಮವಾಗಿ ಮನೆ ಮಂದಿಯೆಲ್ಲ ಇದರಲ್ಲಿ ಕೂತ್ಕೊಳ್ಬೋದು. ಈ ಥರದ ಒಂದು ಏರಿಯಾವನ್ನು ರೆಡಿ ಮಾಡಿ ಮನೆಯಲ್ಲಿ ನೀವು ನಿಮ್ಮ ಗಾರ್ಡನ್ನಲ್ಲಿ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ಮನೆಗೆ ಕೂಡ ಚೆನ್ನಾಗಿರುವಂತಹ ಲುಕ್ಕನ್ನು ಕೊಡುತ್ತೆ. ಇವೆಲ್ಲವೂ ಕೂಡ ರೆಡಿಯಾಗಿ ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಇರೋವಂಥದ್ದು. ಕೆಲವರಿಗೆಲ್ಲ ಇರುತ್ತೆ ಇಂತಹ ರೀತಿಯಾದಂತಹ, ಅಂದರೆ ಈ ಥರದ ಡಿಸೈನ್ನ ಸೋಫಾಗಳು ಬೇಡ, ಬೇರೆ ರೀತಿಯಾದ ಡಿಸೈನ್ಗಳು ಬೇಕು ಅಂತ. ನೀವು ಒಂದು ವೇಳೆ ಇವರಿಗೆ ಆರ್ಡ್ರನ್ನ ಕೊಟ್ಟರೆ ಅದನ್ನು ಕೂಡ ಅವರು ಮಾಡಿ ಕೊಡ್ತಾರೆ. ಹಾಗಾಗಿ ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅನ್ನೋವಂಥದ್ದು, ಎಷ್ಟೊಂದು ದೊಡ್ಡದಾಗಿದೆ ಅನ್ನೋವಂಥದ್ದನ್ನು ಕೂಡ ನೀವು ನೋಡ್ಬೋದು. ಒಂದೇ ಸೋಫಾ ಅಲ್ಲ ಇಲ್ಲಿರೋವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ ಸೋಫಾಗಳು ಕೂಡ ಇರುವಂಥದ್ದು. ಇದರಲ್ಲಿ ಒಂದು 4-5 ಜನ ಕೂತ್ಕೊಳ್ಬೋದು. ಹಾಗೆಯೇ ಇಲ್ಲಿ ನೋಡ್ಬೋದು ನೀವು, ಇದು ಆರಾಮವಾಗಿ ಸಿಂಗಲ್ ಸೋಫಾ. ಕಲರ್ ನೋಡ್ಬೋದು ನೀವು, ಕಲರಲ್ಲಿ ಕೂಡ ಬೇರೆ ಬೇರೆ ಕಲರ್ನ ಕಾಂಕ್ರೀಟ್ ಸೋಫಾಗಳು ಇದೆ ಇಲ್ಲಿ. ಇದು ಕೂಡ ಕಾಂಕ್ರೀಟ್ ಇಂದ ತಯಾರು ಮಾಡಿರುವಂಥದ್ದು. ಮರದಿಂದ ತಯಾರು ಮಾಡಿರುವಂಥ ಇಂಥ ಸೋಫಾಗಳನ್ನು ನಾವು ನೋಡಿರ್ತೀವಿ, ಬಟ್ ಇದು ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ
ಸೋಫಾ. ಮನೆಯಲ್ಲಿ ಮಾತ್ರ ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಸೂಪರ್ ಆಗಿರುವಂತಹ ಗಾರ್ಡನ್ ಅನ್ನ ನಿರ್ಮಾಣ ಮಾಡ್ತೀವಿ. ಊರಿನ ಜನರಿಗೆ ಬೇಕಾಗೋ ರೀತಿಯಾಗಿ ನಾವು ಯೂಸ್ ಮಾಡೋದಕ್ಕೆ, ಅವರಿಗೆ ಕೂತ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಈ ತರದ ಗಾರ್ಡನ್ ಅನ್ನ ರೆಡಿ ಮಾಡಿ ಅವುಗಳಿಗೆ ಚೇರ್ ಅನ್ನ, ಸೋಫಾವನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಇವುಗಳು ಕೂಡ ತುಂಬಾನೇ ಚೆನ್ನಾಗಿರುವಂತಹ ಲುಕ್ ಅನ್ನ ಕೊಡುತ್ತೆ. ಆರಾಮವಾಗಿ ಕೂತ್ಕೊಳ್ಬಹುದು ಕೂಡ. ತುಂಬಾ ವರ್ಷಗಳ ಬಾಳಿಕೆಯನ್ನ ಕೂಡ ಈ ಒಂದು ಸೋಫಾಗಳು ಕೊಡುತ್ತೆ ನಿಮಗೆ. ಹಾಗಾಗಿ ನೀವು ಆಕರ್ಷಣ್ ಇಂಡಸ್ಟ್ರೀಸ್ಗೆ ಬಂದ್ರೆ ಇಂತಹ ಸೋಫಾಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಕಾಂಕ್ರೀಟ್ ನಿಂದ ತಯಾರು ಮಾಡಿರುವಂತಹ ವಾಚ್ ಟವರ್ ಇದು. ತೋಟದ ಮನೆಯೆಲ್ಲ ಇದ್ದಾಗ ಸುತ್ತಲೂ ಏನಾಗ್ತಾ ಇದೆ, ಏನು ಕೆಲಸಗಳು ನಡೀತಾ ಇದೆ ಅನ್ನೋವಂಥದ್ದನ್ನು ವಾಚ್ ಮಾಡೋದಕ್ಕಾಗಿ, ಅಥವಾ ಕೆಲವು ಮನೆಗಳಲ್ಲೆಲ್ಲ ಎತ್ತರವಾಗಿ ಯಾವುದಾದ್ರೂ ರೀತಿಯಾದಂತಹ ಈ ರೀತಿಯ ವಾಚ್ ಟವರ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ರೆಡಿ ಆಗಿರುವಂಥ ವಾಚ್ ಟವರ್ ಕೂಡ ಸಿಗುತ್ತೆ. ಇದು ಕೂಡ ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂಥದ್ದು. ನಿಮಗೆ ಅದಕ್ಕೆ ಹತ್ತೋದಕ್ಕೆ ಕೂಡ ಸ್ಟೆಪ್ಪನ್ನು ಕೊಡ್ತಾರೆ, ಅದು ಕೂಡ ಕಾಂಕ್ರೀಟಿಂದ ಮಾಡಿರುವಂಥದ್ದು. ಹಾಗೆಯೇ ಕೆಳಗೆ ನೀವು ನಿಂತ್ಕೊಳ್ಳೋದಕ್ಕೆ ನೋಡೋದಾದರೆ ನೀವು ಸ್ಲ್ಯಾಬ್ ಇದೆ, ಅದು ಕೂಡ ಕಾಂಕ್ರೀಟಿಂದ ತಯಾರು ಮಾಡಿರುವಂಥದ್ದು. ಹಾಗಾಗಿ ತುಂಬ ವರ್ಷಗಳ ಬಾಳಿಕೆ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದು ವಾಚ್ ಟವರ್ ಆಗಿರೋದ್ರಿಂದಾಗಿ ತುಂಬಾ ಮೇಲೆ ಇರುತ್ತೆ. ಕೆಲವರಿಗೆ ಇಷ್ಟೇ ಎತ್ತರದಲ್ಲಿ ಇರಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ಇರುತ್ತೆ. ನೀವು ಎಷ್ಟು ಎತ್ತರದಲ್ಲಿ ಬೇಕು ಅಂತ ಹೇಳ್ತೀರಾ ಅಷ್ಟು ಎತ್ತರದಲ್ಲಿ ಕೂಡ ಮಾಡಿಕೊಡ್ತಾರೆ. ಹಾಗೆಯೇ ಗಾಳಿ ಕೂಡ ಜಾಸ್ತಿಯಾಗಿ ಬೀಸುತ್ತೆ ಇಲ್ಲಿ ನಿಂತ್ಕೊಂಡಿದ್ರೆ ನೀವು, ಯಾಕೆಂತ ಹೇಳಿದರೆ ಎತ್ತರದಲ್ಲಿರುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ನಿಮಗೆ ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಸಿಗುತ್ತೆ. ನೋಡಿದ್ವಿ ನಾವು, ಕಾಂಪೌಂಡ್ ವಾಲ್ ಇರೋವಂಥದ್ದು, ಹಾಗೆಯೇ ಚೇರ್ಗಳಿರೋವಂಥದ್ದು, ಸೋಫಾಗಳಿರೋವಂಥದ್ದು, ಇವೆಲ್ಲವೂ ಕೂಡ ಆಕರ್ಷಣ್ ಇಂಡಸ್ಟ್ರಿಯಲ್ಲಿ ನಿಮಗೆ ರೆಡಿಯಾಗಿ ಸಿಗ್ತಾ ಇರೋವಂಥದ್ದು. ಇದನ್ನು ಜೋಡಣೆ ಮಾಡೋದಕ್ಕೆ ಕೂಡ ಹಾಗೇನೆ ಅವರು 1-2-3 ದಿನಗಳನ್ನು ಮಾತ್ರ ತಗೊಳ್ತಾರೆ, ಹೆಚ್ಚು ದಿನಗಳನ್ನು ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಆರಾಮವಾಗಿ ಇಲ್ಲಿ ಬಂದು ನಮಗೆ ವಾಚ್ ಟವರ್ ಬೇಕಾಗಿತ್ತು ಅಂತ ಹೇಳಿದ್ರೆ ಇದನ್ನ ಕೂಡ ನಿಮಗೆ ಇವರು ನಿರ್ಮಿಸಿಕೊಡ್ತಾರೆ. ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥದ್ದು, ತುಂಬಾ ಜನರನ್ನ ಆಕರ್ಷಣೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಈ ಟೈನಿ ಹೋಮ್. ನೀವು ಮುಕ್ರಂಪಾಡಿಗೆ ಬಂದರೆ ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಈ ಒಂದು ಮನೆ ಪ್ರತಿಯೊಬ್ಬರನ್ನ ಕೂಡ ಆಕರ್ಷಿಸುತ್ತೆ. ಯಾಕೆಂತ ಹೇಳಿದರೆ ರೋಡ್ ಸೈಡ್ನಲ್ಲಿ ಈ ಒಂದು ಮನೆಯ ಸೆಟಪನ್ನು ಮಾಡಿದ್ದಾರೆ. ಇದು ಟೈನಿ ಹೋಮ್, ತೋಟದ ಮನೆ ಅಂತಲೇ ಫೇಮಸ್ ಆಗಿರುವಂಥದ್ದು. ತುಂಬ ಜನ ಈ ಒಂದು ಮನೆಯನ್ನು ಹಲವಾರು ಕಡೆಗಳಲ್ಲಿ ಸೆಟಪ್ ಮಾಡಿಕೊಂಡಿದ್ದಾರೆ. ಅದು ಆಕರ್ಷಣ್ನಿಂದಾನೇ ಸೆಟಪ್ ಮಾಡಿಕೊಂಡಿರುವಂಥದ್ದು. ಇನ್ನೊಂದು ವಿಶೇಷ, ಈ ಒಂದು ಮನೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ. ನೀವು ಒಳಗೆ ಬರ್ತಾ ಇದ್ದ ಹಾಗೇನೆ ಕಾಂಪೌಂಡ್ ಸಿಗುತ್ತೆ, ಮೇಲೆ ಕೂಡ ಹಾಗೇನೆ ಕಾಂಪೌಂಡ್ಗೆ ಬೇಕಾಗಿರುವಂಥ ವಾಲ್ ಸೆಟಪ್ ಕೂಡ ಇದೆ. ಹಾಗೆಯೇ ಒಳಗೆ ಬಂದರೆ ಒಂದು ಮರ ಇದೆ, ಅದನ್ನು ಅಲ್ಲಿಗೆ ಸೆಟ್ ಮಾಡಿಬಿಟ್ಟಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದರೆ ಗಾರ್ಡನನ್ನು ಕೂಡ ಮಾಡ್ಕೊಳ್ಬೋದು. ಸಣ್ಣದಾಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಗಾರ್ಡನ್ ಮಾಡೋದಕ್ಕೆ ಕೂಡ ಸ್ಪೇಸ್ ಇದೆ ಇಲ್ಲಿ. ಹಾಗೆಯೇ ಇಲ್ಲಿಗೆ ಬಂದರೆ ಒಂದು ಸಿಟ್ಟಿಂಗ್ ಏರಿಯಾವನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೀವು ಆರಾಮವಾಗಿ ಕೂತ್ಕೊಳ್ಬೋದು. ತೋಟದ ಮನೆ ಅಂತ ಹೇಳಿದರೆ ಪ್ರತಿಯೊಂದು ಕಡೆ ಕೂಡ ನೋಡಿದರೆ ಹಚ್ಚ ಹಸಿರೇ ಇರುತ್ತೆ. ಹಾಗಾಗಿ ಅವುಗಳ ನಡುವೆ ಒಂದು ಸಣ್ಣದಾಗಿರುವಂತಹ ಮನೆ ಇದು. ಹಾಗೆಯೇ ಇದು ಕೂಡ ಹಾಗೆಯೇ ಸ್ಟೆಪ್ ಕಾಂಕ್ರೀಟ್ನಿಂದನೇ ಮಾಡಿರುವಂಥದ್ದು. ಇಲ್ಲಿರುವಂಥ ಪ್ರತಿಯೊಂದು ಸೆಟಪ್ ಕೂಡ ಕಾಂಕ್ರೀಟ್ ಇದೆ. ಹಾಗೆಯೇ ಮನೆಯ ಒಳಗೆ ಯಾವ ರೀತಿಯಾಗಿದೆ ಅಂತ ಕೂಡ ನೋಡೋಣ. ಆಕರ್ಷಣ್ ಅವರ ಟೈನಿ ಹೋಮ್ ಒಳಗೆ ನೀವು ಬರ್ತಾ ಇದ್ದಾಗೇ ಒಂದು ಸಿಟ್ಟಿಂಗ್ ಏರಿಯಾವನ್ನು ಕೊಟ್ಟಿದ್ದಾರೆ. ಇಲ್ಲಿ ಚೇರನ್ನು ಇಟ್ಟಿದ್ದಾರೆ. ಇಲ್ಲಿ ಆರಾಮವಾಗಿ ಕೂತ್ಕೊಳ್ಬೋದು. ಯಾಕಂತ ಹೇಳಿದರೆ ಸಣ್ಣ ಮನೆ ಅಂತ ಅಂದಾಗ ತುಂಬ ಜನರಿಗೆ ಯೋಚನೆ ಇರುತ್ತೆ ಮನೆಯ ಒಳಗೆ ಏನೆಲ್ಲ ಸೆಟಪ್ಗಳು ಇರುತ್ತೆ ಅನ್ನೋವಂಥದ್ದು. ಹಾಗಾಗಿ ಮನೆಯ ಒಳಗೆ ನಾವು ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಹೇಳಿದ್ವಿ, ತೋಟದ ಮನೆ ರೀತಿಯಾದಂಥ ಪ್ಲ್ಯಾನಲ್ಲಿ ಈ ಒಂದು ಮನೆಯನ್ನು ಮಾಡಿರುವಂಥದ್ದು. ಹಾಗಾಗಿ ತೋಟದ ಮನೆ ಅಂತ ಹೇಳಿದಾಗ 1 ದಿನ ಸ್ಟೇ ಆಗೋದಕ್ಕೆ ಅಥವಾ 2 ದಿನ ಸ್ಟೇ ಆಗೋದಕ್ಕೆ ಬರುವಂಥದ್ದು ಮಾಮೂಲಾಗಿರುತ್ತೆ. ಇಲ್ಲಿಗೆ 1-2 ಜನ ಬಂದಾಗ ಆರಾಮವಾಗಿ ಇರುವಂಥ ಎಲ್ಲ ರೀತಿಯ ಸೆಟಪ್ಗಳನ್ನು ಕೂಡ ಮಾಡಿರುವಂಥದ್ದು. ಬಂದಾಗ ನೀವು ಕೂತ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಆರಾಮವಾಗಿರುವಂತಹ ಸಿಟ್ಟಿಂಗ್ ಏರಿಯಾವನ್ನು ಮಾಡಿದ್ದಾರೆ. ಹಾಗೆಯೇ ನೀವು ಇಲ್ಲಿ ನೋಡುವುದು ಅಂತ ಹೇಳಿದರೆ ಇಬ್ಬರಿಗೆ ಇಲ್ಲಿ ಆರಾಮವಾಗಿ ಮಲಗ್ಬೋದು. ಮಲಗೋದಕ್ಕೆ ಬೇಕಾಗಿರುವಂತಹ ಬೆಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ನೀವು ನೋಡೋದು ಅಂತ ಹೇಳಿದರೆ ಕಿಚನ್ ಸೆಟಪ್ಪನ್ನು ಮಾಡಿದ್ದಾರೆ. ಕಿಚನ್ ಸೆಟಪ್ಪನ್ನು ಮಾಡಿ ಅದರ ಒಳಗೆ ಇಡೋದಕ್ಕೆ ಬೇಕಾಗಿರುವಂತಹ ಡ್ರವರ್ ಕೂಡ ಇದೆ. ಹಾಗೆಯೇ ಇಲ್ಲಿ ಸಿಂಕನ್ನು ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಬೇಕಾಗಿರುವಂಥ ವಸ್ತುಗಳನ್ನು ಇಟ್ಕೊಳ್ಬೋದು. ಹಾಗೆಯೇ ಇಲ್ಲಿ ಕರೆಂಟ್ನ ವ್ಯವಸ್ಥೆಗಳನ್ನು ಕೂಡ ಇರುವಂಥದ್ದು. ಕರೆಂಟ್ನಿಂದ ನಾವು ಯಾವೆಲ್ಲ ಉಪಕರಣಗಳನ್ನು ಬಳಕೆ ಮಾಡ್ಬೋದು ಅವನ್ನು ಕೂಡ ನೀವು ಇಲ್ಲಿ ಆರಾಮವಾಗಿ ತಂದು ಯೂಸ್ ಮಾಡ್ಕೊಳ್ಬೋದಾಗಿದೆ. ಫ್ಯಾನ್ನ ವ್ಯವಸ್ಥೆ ಕೂಡ ಇದೆ. ಲೈಟ್ ಅದು ಕೂಡ ವ್ಯವಸ್ಥೆಯನ್ನು ನಿಮಗೆ ಇಲ್ಲಿ ಮಾಡಿಕೊಡ್ತಾರೆ. ಹಾಗೆಯೇ ನೀವು ಇಲ್ಲಿ ವಿಂಡೋ ನೋಡ್ಬೋದು. ಇದು ಕೂಡ ಹಾಗೆಯೇ ತುಂಬಾ ಚೆನ್ನಾಗಿದೆ. ದೊಡ್ಡ ಸೈಜ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ನಿಮಗೆ ಕಿಚನ್ನ ಹತ್ತಿರದಲ್ಲೇ ಬರುತ್ತೆ. 3 ಕಡೆಯಲ್ಲಿ ಕೂಡ ವಿಂಡೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ತೋಟದ ಮನೆಯಲ್ಲೆಲ್ಲ ಇಂತಹ ಮನೆಗಳಿದ್ದರೆ 3 ಕಡೆಯಿಂದ ಕೂಡ ಸ್ವಚ್ಛಂದವಾಗಿರುವಂಥ ಗಾಳಿಗಳು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ನೀವು ಈ ಒಂದು ಕಾಂಕ್ರೀಟ್ನಿಂದ ತಯಾರಾಗಿರುವಂತಹ ರೆಡಿ ಹೋಮನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಇದನ್ನು ಕೂಡ ಹಾಗೆಯೇ ಮಾಡೋದಕ್ಕೆ 1-2
ವಾರಗಳನ್ನು ತಗೊಳ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿಯಾಗಿ ಟೈಮ್ಗಳನ್ನು ತಗೊಳ್ಳೋದಿಲ್ಲ. ಕಾಂಕ್ರೀಟ್ನಿಂದ ಮಾಡಿರೋದ್ರಿಂದಾಗಿ ತುಂಬ ವರ್ಷಗಳ ಬಾಳಿಕೆ ಕೂಡ ಬರುತ್ತೆ. ನಾವು ಇದೇ ರೀತಿಯಾದಂಥ ಮನೆಯನ್ನು ಕಲ್ಲು ಕಟ್ಟಿ ಮಾಡ್ತೀವಿ ಅನ್ನುವಂತಹ ಕೆಲವರಿಗೆ ಪ್ಲ್ಯಾನ್ ಇದ್ದರೆ ಅದು ತುಂಬ ಟೈಮ್ ತಗೊಳ್ಳುತ್ತೆ. ಆದರೆ ಇವು ಬಾಳಿಕೆನೂ ಬರುತ್ತೆ, ಅತ್ಯಂತ ಬೇಗವಾಗಿ ಕೆಲಸಗಳು ಕೂಡ ಆಗುವಂಥದ್ದು. ಇಲ್ಲಿ ಸಿಟ್ಟಿಂಗ್ ಏರಿಯಾ ಕೊಟ್ಟಿದ್ದಾರೆ, ಹಾಗೆಯೇ ಅಲ್ಲಿ ಬೆಡ್ ಇರುವಂಥದ್ದು, ಇಲ್ಲಿ ಕಿಚನ್ ಏರಿಯಾ ಕೊಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ವಾಶ್ರೂಮ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸಣ್ಣ ಮನೆಯಲ್ಲಿ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಆರಾಮವಾಗಿ ಈ ಒಂದು ಮನೆಯಲ್ಲಿ ಸ್ಟೇ ಮಾಡ್ಬೋದು. ಯಾರೆಲ್ಲ ತೋಟದ ಮನೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಚನೆ ಇದ್ದೀರಾ ಅವರು ಖಂಡಿತವಾಗ್ಲೂ ಈ ಒಂದು ಮನೆಯ ಪ್ಲಾನನ್ನು ಮಾಡ್ಕೊಳ್ಬೋದಾಗಿದೆ. ಹಾಗೆಯೇ ತುಂಬ ಜನ ಇವಾಗ ಸಂಘ ಸಂಸ್ಥೆಗಳ ಮೂಲಕ ಯಾರೆಲ್ಲ ಬಡ ಮನೆಯಲ್ಲಿ ಇರ್ತಾರೋ ಅಂಥವರಿಗೆ ನೆರವಾಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ಬೋದು. ಹಾಗಾಗಿ ಏನೂ ಇಲ್ಲದಂತಹ ವ್ಯಕ್ತಿಗಳಿಗೆ ಇಷ್ಟೊಂದು ಅಚ್ಚುಕಟ್ಟಾಗಿರುವಂತಹ ಸಣ್ಣದಾಗಿರುವಂತಹ ಮನೆ ಇದ್ದರೆ ಪರ್ಫೆಕ್ಟ್ ಸಾಕು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಎಲ್ಲ ರೀತಿಯಂಥ ಅಚ್ಚುಕಟ್ಟಾದ ವ್ಯವಸ್ಥೆಯ ಜೊತೆಗೆ ಕಾಂಕ್ರೀಟಿಂದ ತಯಾರು ಮಾಡಿರುವಂಥ ಈ ಒಂದು ಟೈನಿ ಹೋಮನ್ನು ಕೂಡ ನೀವು ಆಕರ್ಷಣ್ ಇಂಡಸ್ಟ್ರೀಸ್ನಿಂದಾಗಿ ಬುಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬೋದಾಗಿದೆ. ಯಾರೆಲ್ಲ ನಾಯಿ ಪ್ರೇಮಿಗಳಿದ್ದಾರೋ ಅವರೆಲ್ಲ ನಮ್ಮ ಮನೆಯಲ್ಲಿರುವಂಥ ನಾಯಿಗಳು ಕೂಡ ಬೆಚ್ಚಗಿನ ಸೂರನ್ನು ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಿಮ್ಮ ಯೋಚನೆಗಳಿಗೆ ಸರಿಯಾಗಿರುವಂತಹ ಇಲ್ಲಿ ನಾಯಿಯ ಗೂಡು ಕೂಡ ಇರುವಂಥದ್ದು ನೋಡ್ಬೋದು ನೀವು. ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ ನಾಯಿಯ ಗೂಡು, ಮೇಲೆ ಚಾವಣಿಯನ್ನು ಶೀಟ್ನಿಂದ ತಯಾರು ಮಾಡಿದ್ದಾರೆ. ನೋಡ್ಬೋದು ನೀವು, ತುಂಬಾ ವಿಶಾಲವಾಗಿ ಕೂಡ ಇದೆ. ನಾಯಿಗಳು ಇದರ ಒಳಗೆ ಆರಾಮವಾಗಿ ಇರ್ಬೋದು. ಹಾಗಾಗಿ ಯಾವುದೇ ಟೆನ್ಷನ್ ಇರೋದಿಲ್ಲ. ಇನ್ನು ಸುತ್ತ ಕೂಡ ನೀವು ನೋಡೋದು ಅಂತ ಹೇಳಿದರೆ ಅದು ಕೂಡ ಹಾಗೆಯೇ ಓಪನ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾಯಿಗಳಿಗೆ 4 ಸೈಡಿಂದ ಕೂಡ ಯಾರಾದರೂ ಬಂದರೂ ಗೊತ್ತಾಗಬೇಕು ಅನ್ನೋದಕ್ಕಾಗಿ 4 ಸೈಡ್ ಕೂಡ ಓಪನ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ನಾಯಿಗಳು ನಿಮ್ಮ ಮನೆಯಲ್ಲಿರುವಂತಹ ಮುದ್ದಾದ ನಾಯಿಗಳಿಗೆ ಸೂಟ್ ಆಗೋ ರೀತಿಯಾದಂತಹ ನಾಯಿಯ ಗೂಡು. ಇದು ಕೂಡ ಹಾಗೆಯೇ ಕಾಂಕ್ರೀಟಿಂದ ತಯಾರು ಮಾಡಿರುವಂಥದ್ದು. ಇದಕ್ಕೆ ಕೂಡ ತುಂಬಾ ಬೇಡಿಕೆ ಇದೆ. ತುಂಬ ಜನ ಇದನ್ನು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆಕರ್ಷನ್ನಲ್ಲಿ ರೆಡಿ ಆಗಿರುವಂತಹ ನಾಯಿಯ ಗೂಡನ್ನು ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಈ ಥರದ ಕಂಪೌಂಡ್ ಹತ್ರ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನೀವು ಅಂದ್ಕೊಳ್ತಾ ಇರ್ಬೋದು, ಯಾರ್ದಾದ್ರೂ ಮನೆಗೆ ಹೋಗಿದ್ದಾರೋ ಏನೋ, ಕಂಪೌಂಡ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದೀವೇನೋ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನಾವು ನಿಂತು ಮಾತಾಡ್ತಾ ಇರೋವಂಥದ್ದು ಆಕರ್ಷಣ್ ಇಂಡಸ್ಟ್ರೀಸ್ನವರಿಂದ ತಯಾರಾಗಿರುವಂತಹ ಕಂಪೌಂಡ್ ವಾಲ್ನ ಪಕ್ಕದಲ್ಲಿ ತುಂಬಾ ಚೆನ್ನಾಗಿರುವಂತಹ ಕಂಪೌಂಡ್ ವಾಲ್ಗಳು ಕೂಡ ಇಲ್ಲಿ ಸಿಗುತ್ತೆ. ಇವೆಲ್ಲವೂ ಕೂಡ ರೆಡಿ ಆಗಿರುವಂತಹ ಕಂಪೌಂಡ್ ವಾಲ್ಗಳು ಒಂದಕ್ಕಿಂತ ಒಂದು ಡಿಸೈನ್ನಲ್ಲಂತೂ ಸೂಪರ್ ಆಗಿದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಂಪೌಂಡ್ ವಾಲ್ಗಳನ್ನು ನೀವು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಯಾರನ್ನಾದರೂ ಕರೆಸಿ ಅವರನ್ನು ನೀವು ಕೆಲಸವನ್ನು ಮಾಡಿಸೋದು ಅಂತ ಹೇಳಿದರೆ 1 ತಿಂಗಳಾದರೂ ಟೈಮನ್ನು ತಗೊಳ್ತಾರೆ. ಆದರೆ ಇಲ್ಲಿ ಕೇವಲ 2-3 ದಿನದಲ್ಲೇ ಕಂಪೌಂಡ್ ವಾಲ್ಗಳು ತಯಾರಾಗುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿರುವಂಥ ಲುಕ್ ಕೊಡುವಂಥ ಕಂಪೌಂಡ್ ವಾಲ್ಗಳು. ಇವೆಲ್ಲ ನೀವು ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಇರುವಂಥ ಕಂಪೌಂಡ್ ವಾಲ್ಗಳು ಇದೆ. ಇವಾಗ ಇಷ್ಟೊಂದು ಹೈಟಲ್ಲಿ ಬೇಡ, ಇನ್ನು ಸ್ವಲ್ಪ ಹೈಟಲ್ಲಿ ಬೇಕು ಅಂತ ಹೇಳಿದರೆ ಅದಕ್ಕೆ ಕೂಡ ಇಲ್ಲಿ ಮಾಡಿ ಕೊಡ್ತಾರೆ. ಇಷ್ಟೊಂದು ಈ ರೀತಿಯಾದ ಡಿಸೈನ್ಗಳು ಬೇಡ, ಬೇರೆ ರೀತಿಯಾದ ಡಿಸೈನ್ಗಳು ಬೇಕು ಅಂತ ನೀವು ಆರ್ಡ್ರ್ ಕೊಟ್ಟರೆ ಅದು ಕೂಡ ಮಾಡಿ ಕೊಡ್ತಾರೆ. ಹಾಗೆಯೇ ಪೇಂಟಿಂಗ್ ವಿಚಾರದಲ್ಲಿ ಕೂಡ ಹಾಗೆಯೇ ನಿಮಗೆ ಯಾವ ರೀತಿಯಾದ ಪೇಂಟಿಂಗ್ ಬೇಕು ಅಂತ ಅನಿಸುತ್ತೋ ಆ ರೀತಿಯಾಗಿ ಮಾಡಿ ಕೊಡ್ತಾರೆ. ಹಾಗಾಗಿ ನೀವು ಆಕರ್ಷಣ್ ಇಂಡಸ್ಟ್ರೀಸ್ಗೆ ಬಂದರೆ ಸೂಪರ್ ಆಗಿರುವಂತಹ ರೆಡಿ ವಾಲ್ ನಿಮಗೆ ಇಲ್ಲಿ ಸಿಗುತ್ತೆ. ಈಗ ತುಂಬಾನೇ ಟ್ರೆಂಡ್ ಅಲ್ಲಿರುವಂತಹ ಫ್ರೂಟ್ ಅಂತ ಹೇಳಿದ್ರೆ, ಪೇಟೆಯಲ್ಲಿ ಹೋದಾಗ ಪಿಂಕ್ ಆಗಿರುವಂತಹ ಫ್ರೂಟ್ ಪ್ರತಿಯೊಬ್ಬರನ್ನ ಕೂಡ ಆಕರ್ಷಿಸುತ್ತೆ. ಡ್ರ್ಯಾಗನ್ ಫ್ರೂಟ್. ಎಸ್, ಡ್ರ್ಯಾಗನ್ ಫ್ರೂಟ್ ಯಾರೆಲ್ಲ ಕೃಷಿಯನ್ನ ಮಾಡ್ತಾರೋ, ಇವಾಗ ತುಂಬಾ ಟ್ರೆಂಡ್ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನ ಯಾರೆಲ್ಲ ಮಾಡ್ತಿರೋ ಅಂಥವರಿಗೆ ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ ಕೂಡ ಇಲ್ಲಿ ಸಿಗುತ್ತೆ. ನೋಡ್ಬೋದು ನೀವು, ಡ್ರ್ಯಾಗನ್ ಫ್ರೂಟ್ ಗಿಡವನ್ನ ನೆಟ್ಟಿದ್ದಾರೆ ಕೂಡ. ತುಂಬಾ ಡ್ರ್ಯಾಗನ್ ಫ್ರೂಟ್ ಗಿಡಗಳಿದೆ ಇಲ್ಲಿ. ಅವುಗಳನ್ನ ಯಾವ ರೀತಿಯಾಗಿ ನೆಡ್ಬೋದು, ಅವುಗಳಿಗೆ ಯಾವ ರೀತಿಯಾಗಿ ಸ್ಟ್ಯಾಂಡನ್ನು ಮಾಡ್ಬೋದು ಅಂತ ತುಂಬಾ ಯೋಚನೆ ಮಾಡಿ ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡನ್ನು ಕೂಡ ಮಾಡಿರುವಂಥದ್ದು. ಪರ್ಫೆಕ್ಟ್ ಆಗಿದೆ. ಡ್ರ್ಯಾಗನ್ ಕೆಳಗಿಂದ ಹಾಗೇನೆ ಬಿಟ್ಬಿಟ್ರೆ ಅದು ಬಿದ್ದೋಗುತ್ತೆ. ಹಾಗಾಗಿ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ತುಂಬ ಕೃಷಿಕರು ಯಾವುದಾದ್ರೂ ಒಂದು ಮರದ ಕೋಲುಗಳನ್ನು ಅವುಗಳಿಗೆ ಆಧಾರವಾಗಿ ಇಡ್ತಾರೆ. ಬಟ್ ಈ ಥರದ ಸ್ಟ್ಯಾಂಡ್ಗಳಿದ್ರೆ ಯಾವುದೇ ರೀತಿಯಂಥ ಟೆನ್ಷನ್ಗಳು ಇರೋದಿಲ್ಲ. ಯಾಕೆಂತ ಹೇಳಿದರೆ, ಗಿಡಗಳು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೋ ಅಲ್ಲಿವರೆಗೆ ಈ ಸ್ಟ್ಯಾಂಡ್ ಮೂಲಕನೇ ಅದು ಆಧಾರವನ್ನು ಪಡ್ಕೊಂಡು ಬೆಳೆಯುತ್ತೆ. ಹಾಗಾಗಿ ನೀವು ಈ ಒಂದು ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡನ್ನು ಕೂಡ ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿರುವಂತಹ ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ಗಳು ಅಂತ. ಅದರಲ್ಲಿ ಎಲ್ಲ ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ಗಳಲ್ಲಿ ಕೂಡ ಗಿಡವನ್ನು ಕೂಡ ನೆಟ್ಟಿದ್ದಾರೆ.
ಇನ್ನೇನು ಇದು ಕೂಡ ಫಲ ಕೊಡಬಹುದು. ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಕೆಲವರು ಒಂದು ಗಿಡವಾದ್ರೂ ಮನೆಯಲ್ಲಿ ಇರಬೇಕು ಅಂತ ಯೋಚನೆ ಮಾಡ್ತಾರೆ, ಅಂತವರು ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ಗಳನ್ನ ಕೂಡ ನಿಮ್ಮ ಪರ್ಚೇಸ್ ಮಾಡಬಹುದು. ವೀಕ್ಷಕರೇ, ಇಲ್ಲಿ ಕಾಂಕ್ರೀಟ್ ನಿಂದ ತಯಾರು ಮಾಡಿರುವಂತಹ 2 ಸ್ಟ್ಯಾಂಡ್ಗಳಿದೆ. ಇವುಗಳು ಏನು ಅಂತ ನೀವು ಯೋಚನೆ ಮಾಡಬಹುದು. ಅಡಿಕೆ ಕೃಷಿ ಮಾಡುವಂತಹ ಪ್ರತಿಯೊಬ್ಬರು ಕೂಡ ಅಡಿಕೆ ಮರಕ್ಕೆ ಕಾಳು ಮೆಣಸನ್ನ ಕೂಡ ಬಿಡ್ತಾರೆ, ಅವನ್ನ ಕೂಡ ಉಪಬೆಳೆಯಾಗಿ ಮಾಡ್ಕೊಳ್ತಾರೆ. ಆದರೆ ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಕೃಷಿಕರಿಗೆ, ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಅಡಿಕೆ ಕೃಷಿಕರು ಯಾರೆಲ್ಲ ಇದ್ದಾರೋ, ಕಾಳು ಮೆಣಸನ್ನ ಮಾಡಿಕೊಂಡು ಉಪಬೆಳೆಯಾಗಿ ಕೃಷಿಯನ್ನ ಮಾಡ್ಕೊಂಡಿರ್ತಾರೋ ಅಂಥವರಿಗಾಗಿ ಅಡಿಕೆಯಲ್ಲೇ ನೀವು ಕಾಳು ಮೆಣಸನ್ನ ಬಿಡ್ತೀರಲ್ವಾ ಗಿಡ ಮಾಡಿ, ಅದರ ಬದಲಾಗಿ ಈ ಸ್ಟ್ಯಾಂಡ್ಗಳನ್ನು ತಯಾರು ಮಾಡಿರುವಂಥದ್ದು. ಇದರಲ್ಲಿ ನೀವು ಕಾಳು ಮೆಣಸಿನ ಗಿಡವನ್ನ ಮಾಡಿ ಈ ಒಂದು ಸ್ಟ್ಯಾಂಡ್ ಮೂಲಕ ಕಾಳು ಮೆಣಸಿನ ಗಿಡವನ್ನ ಕೂಡ ನೀವು ಮಾಡಬಹುದಾಗಿದೆ. ಇದು ಇಲ್ಲಿನ ಮ್ಯಾನೇಜರ್ ಹೇಳಿದ ಪ್ರಕಾರ ಏನು ಅಂತ ಹೇಳಿದ್ರೆ, ವಿಯೆಟ್ನಾಂನಲ್ಲಿ ಈ ಒಂದು ಪ್ಲಾನ್ ತುಂಬಾನೇ ಫೇಮಸ್ ಆಗಿರುವಂಥದ್ದು. ಅಲ್ಲಿಂದ ನೋಡಿ ಅವರು ಈ ಒಂದು ಪ್ಲಾನ್ ಅನ್ನ ಇಲ್ಲಿ ಕೂಡ ಮಾಡಿರುವಂಥದ್ದು. ಹಾಗಾಗಿ ಇದಕ್ಕೆ ಕೂಡ ತುಂಬಾನೇ ಬೇಡಿಕೆ ಇರುವಂಥದ್ದು. ಯಾರೆಲ್ಲ ಕೃಷಿಕರಿದ್ದಾರೋ, ಕಾಳು ಮೆಣಸನ್ನ ಸ್ಪೆಷಲ್ ಆಗಿ ಯಾರೆಲ್ಲ ಮಾಡ್ತಾ ಇದ್ದಾರೋ ಅಂಥವರು ಈ ಒಂದು ಸ್ಟ್ಯಾಂಡನ್ನು ಬಹು ಬೇಡಿಕೆಯಿಂದ ಇಲ್ಲಿಂದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋವಂಥದ್ದು. ಹಾಗಾಗಿ ನೀವು ಕೂಡ ಕಾಳು ಮೆಣಸಿನ ಕೃಷಿಯನ್ನು ಮಾಡಬೇಕು ಅನ್ನೋವಂತಹ ಪ್ಲ್ಯಾನ್ ಇದ್ದರೆ, ಇನ್ನೊಂದು ಏನು ಅಂತ ಹೇಳಿದರೆ, ಅಡಿಕೆಯ ಕೃಷಿಯ ಜೊತೆಗೇನೆ ನೀವು ಕಾಳು ಮೆಣಸನ್ನು ಹಾಕ್ತೀರಾ ಅಂತ ಹೇಳಿದರೆ, ಅಡಿಕೆ ತೆಗೆಯುವಂಥ ಹೊತ್ತಿನಲ್ಲಿ, ಮದ್ದು ಬಿಡುವಂಥ ಹೊತ್ತಿನಲ್ಲಿ ಆ ಕಾಳು ಮೆಣಸಿನ ಗಿಡಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಆದರೆ ನೀವು ಇದನ್ನು ಸಪ್ರೇಟ್ ಆಗಿ ಮಾಡ್ತೀರಾ ಅಂತ ಹೇಳಿದರೆ ಯಾವುದೇ ರೀತಿಯಂಥ ಎಫೆಕ್ಟ್ಗಳು ಕಾಳು ಮೆಣಸಿನ ಗಿಡಕ್ಕೆ ಆಗೋದಿಲ್ಲ. ಅದರಲ್ಲಿ ಬರುವಂತಹ ಕಾಳು ಮೆಣಸಿಗೆ ಕೂಡ ಯಾವುದೇ ರೀತಿಯಂಥ ಎಫೆಕ್ಟ್ಗಳು ಆಗೋದಿಲ್ಲ. ಹಾಗಾಗಿ ನೀವು ಈ ಸ್ಟ್ಯಾಂಡನ್ನು ಕೂಡ ಯಾರೆಲ್ಲ ಕಾಳು ಮೆಣಸಿನ ಕೃಷಿಯನ್ನು ಮಾಡ್ತೀರೋ ಅವರು ಇಲ್ಲಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ವೀಕ್ಷಕರೇ, ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ ಈ ಒಂದು ಸ್ಟ್ಯಾಂಡ್ ಏನಿದೆಯೋ, ಇದು ವೀಳ್ಯದೆಲೆ ಕೃಷಿ ಯಾರೆಲ್ಲ ಮಾಡ್ತಿರೋ ಅಂಥವರಿಗೆ ಅನುಕೂಲವಾಗುವಂತಹ ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ ಸ್ಟ್ಯಾಂಡ್. ಕಾಂಕ್ರೀಟ್ನ ಪಿಲ್ಲರನ್ನು ಕೊಟ್ಟಿದ್ದಾರೆ, ಅದರ ಮೇಲೆಗೆ ಪೈಪ್ನಿಂದ ಮಾಡಿರುವಂತಹ ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಇದು ವೀಳ್ಯದೆಲೆ ಕೃಷಿ ಯಾರೆಲ್ಲ ಮಾಡ್ತಿರೋ ಅಂಥವರಿಗೆ ಅನುಕೂಲವಾಗುವ ರೀತಿಯಾದಂತಹ ಒಂದು ಸ್ಟ್ಯಾಂಡನ್ನು ಮಾಡಿರುವಂಥದ್ದು. ಇದು ಕೂಡ ಆಕರ್ಷಣ್ ಇಂಡಸ್ಟ್ರೀಸ್ನಲ್ಲಿ ಸಿಗ್ತಾ ಇದೆ. ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂತಹ ಬೇಲಿ ಕಂಬಗಳು ಇದು. ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಕೃಷಿ ಯಾವುದೇ ರೀತಿಯಂತಹ ಹಾಳಾಗಬಾರ್ದು, ದನ ಎಲ್ಲ ಕೃಷಿ ತೋಟದೊಳಗೆ ಬರಬಾರ್ದು ಅಂತ ಹೇಳಿದಾಗ ತುಂಬ ಜನ ಈ ರೀತಿಯಾದಂಥ ಕಾಂಕ್ರೀಟ್ನಿಂದ ತಯಾರು ಮಾಡಿರುವಂಥ ಬೇಲಿ ಕಂಬಗಳನ್ನು ಹಾಕೊಳ್ತಾರೆ. ಮನೆ ತುಂಬ ದೂರ ಇದೆ, ಕೃಷಿ ತೋಟ ಇನ್ನೆಲ್ಲೋ ಇದೆ ಅಂತ ಹೇಳಿದಾಗ ಯಾವುದೇ ರೀತಿಯಂತಹ ಹಾನಿ ನಮ್ಮ ಕೃಷಿ ತೋಟಕ್ಕೆ ಆಗಬಾರ್ದು ಅಂತ ಯೋಚನೆ ಮಾಡುವಂಥವ್ರು ಕೂಡ ಇಂತಹ ಬೇಲಿ ಕಂಬವನ್ನು ಹಾಕೊಳ್ತಾರೆ. ಹಾಗಾಗಿ ಇಲ್ಲಿ ಬೇಲಿ ಕಂಬ ಕೂಡ ನಿಮಗೆ ಸಿಮೆಂಟ್ನಿಂದ ತಯಾರು ಮಾಡಿರುವಂಥದ್ದು ಸಿಗ್ತಾ ಇದೆ. ಹಾಗೇನೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಮಿಷಿನ್ನಲ್ಲೇ ತಯಾರು ಮಾಡುವಂಥದ್ದು. ಮ್ಯಾನ್ ಹ್ಯಾಂಡ್ ಆಗಿ ಯಾವುದನ್ನೂ ಮಾಡೋದಿಲ್ಲ, ಎಲ್ಲಾನು ಕೂಡ ಮಿಷಿನ್ ಮೇಡ್ ಆಗಿ ಬರುತ್ತಾ ಇರುವಂಥದ್ದು. ಹಾಗಾಗಿ ಇದರಲ್ಲಿ ನೀವು ಸೈಜ್ ಮಾತ್ರ ಯಾವುದು ರೀತಿಯಂಥ ಸೈಜ್ಗಳು ಬೇಕು ಅವುಗಳನ್ನು ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಯಾವುದೇ ರೀತಿಯಂಥ ಫಾಲ್ಟ್ಗಳಾಗಿರ್ಬೋದು ಅವುಗಳು ಯಾವುದೂ ಇರೋದಿಲ್ಲ. ಹಾಗಾಗಿ ನೀವು ಬೇಲಿ ಕಂಬವನ್ನು ಕೂಡ ಆಕರ್ಷಣ್ ಇಂಡಸ್ಟ್ರೀಸ್ನಿಂದ ಪರ್ಚೇಸ್ ಮಾಡ್ಬೋದಾಗಿದೆ. ಮ್ಯಾನೇಜರ್ ಆಗಿರುವಂತಹ ಬಶೀರ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ದೀಪಾವಳಿಯ ಸಂಭ್ರಮದ ಜೊತೆಗೆ 29 ವರ್ಷಗಳ ಸಂಭ್ರಮದಲ್ಲಿ ನೀವೀಗ ಇರುವಂತದ್ದು. ವರುಷದ ಹರುಷದಲ್ಲಿ 29 ದಿನಗಳ ಜನರಿಗೆ ಆಫರ್ ಅನ್ನ ಕೂಡ ಇಟ್ಟಿದ್ದೀರಾ. ಈ ವರ್ಷದ ಹರುಷದ ಆಫರ್ ಬಗ್ಗೆ ತಿಳಿಸೋದಾದ್ರೆ ಸರ್. ಖಂಡಿತ. ಆಕರ್ಷಣ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಸದೃಢ ಕಾಂಕ್ರೀಟೀಕರಣ ಕ್ಷೇತ್ರದಲ್ಲಿ, ಕಾಂಕ್ರೀಟ್ ಉತ್ಪನ್ನಗಳ ಉತ್ಪಾದನಾ ಕ್ಷೇತ್ರದಲ್ಲಿ ಕಳೆದ 28 ವರ್ಷಗಳಿಂದ ತನ್ನದೇ ಆದ ಒಂದು ಛಾಪನ್ನು ಒತ್ತಿದಂಥ ಸಂಸ್ಥೆ. ಇವತ್ತು ಸಾವಿರಾರು ಗ್ರಾಹಕರ ಮನಸ್ಸಿನಲ್ಲಿ ಒಂದು ಹೆಮ್ಮರವಾಗಿ ಬೆಳೆದಿರುವಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಹಂತ ಹಂತವಾಗಿ ಗ್ರಾಹಕರಿಗೆ ಏನು ಅಗತ್ಯ ಇದೆಯೋ ಅದನ್ನು ಕಾಂಕ್ರೀಟ್ನಲ್ಲಿ ಉತ್ಪಾದನೆ ಮಾಡುವುದರ ಮೂಲಕ ಮೇಲೇರಿ ಬಂದಂಥ ಒಂದು ಸಂಸ್ಥೆ. ಇವತ್ತು 28 ವರ್ಷಗಳನ್ನು ಪೂರೈಸಿ 29ನೇ ವರ್ಷದಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ದೀಪಾವಳಿ ಹಬ್ಬವನ್ನು ಕೂಡ ಆಚರಿಸುವಂಥ ಈ ಸಂದರ್ಭದಲ್ಲಿ 29ನೇ ಈ ಒಂದು ವರ್ಷದ ಹರುಷ ಎಂಬ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ನಮ್ಮ ಕೆಲವೊಂದು ಪ್ರಮುಖ ಉತ್ಪನ್ನಗಳು, ಅದು ರೆಡಿವಾಲ್ ಅಂದರೆ ರೆಡಿಮೇಡ್ ಕಾಂಪೌಂಡ್ ಇರ್ಬೋದು, ಅದೇ ರೀತಿ ಡ್ರ್ಯಾಗನ್ ಫ್ರೂಟ್ನ ನಾವು ಅದಕ್ಕೆಂತಲೇ ಸಿದ್ಧಪಡಿಸಿದಂಥ ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಪೆಪ್ಪರ್ ಪೋಲಿಗೆ ಅಂತೇಳಿ ಏನು ವಿಯೆಟ್ನಾಂ ಟೆಕ್ನಾಲಜಿಯಲ್ಲಿ ನಾವು 14 ಅಡಿ ಎತ್ತರದ ಕಾಂಕ್ರೀಟ್ ಪೆಪ್ಪರ್ ಪೋಲ್ಗಳನ್ನು, ಒಳ್ಳೆ ಮೆಣಸಿನ ಕಂಬಗಳನ್ನು ಮಾಡಿದ್ದೇವೆ, ಅದರ ಮೇಲೆ ಇರ್ಬೋದು, ಅಥವಾ 3 ಸ್ಟೇಷನರಿ ಟೆಕ್ನಾಲಜಿಯಲ್ಲಿ ಮಾಡಿರುವಂಥ
ಬೇಲಿ ಕಂಬ ಇರ್ಬೋದು. ಇಂಥ ಪ್ರಮುಖ ಉತ್ಪನ್ನಗಳಲ್ಲಿ ನಾವು ವಿಶೇಷವಾದ ಒಂದು ಗ್ರಾಹಕರಿಗೆ ಸಂತೃಪ್ತಿ ಆಗುವಂಥ ಒಂದು ರೀತಿಯಲ್ಲಿ ನಾವು 29 ದಿವಸಗಳ ಕಾಲ ಒಂದು ಆಫರನ್ನು ಇಡ್ತಾ ಇದ್ದೇವೆ ಮೇಡಮ್. ಆಕರ್ಷನ್ನಲ್ಲಿರುವಂತಹ ಕಾಂಕ್ರೀಟ್ ಉತ್ಪನ್ನಗಳು ಯಾವ ರೀತಿ ಜನರನ್ನು ಆಕರ್ಷಿಸುತ್ತೋ ಹಾಗೇನೆ ಸದ್ಯದ ಮಟ್ಟಿಗೆ ಹೇಳೋದು ಅಂತ ಹೇಳಿದ್ರೆ ಎದುರಲ್ಲಿ ಇಟ್ಟಿರುವಂತಹ ಒಂದು ಬೈಕ್ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಯಾವೆಲ್ಲ ಬಹುಮಾನಗಳನ್ನ ಇಟ್ಟಿದ್ದೀರಾ ಈ ಬಾರಿ ಅಂತ ಹೇಳೋದಾದ್ರೆ ಸರ್? ಖಂಡಿತವಾಗಿಯೂ ನಮ್ಮಲ್ಲಿ ಬರುವಂತ ನಮ್ಮ ಈ ಒಂದು ಆಕರ್ಷಣೆಗೆ ಬರುವಂತ ನಮ್ಮ ಪ್ರೀತಿಯ ಗ್ರಾಹಕರಾದ ನಿಮಗೆ ನಾವೊಂದು 28 ವರ್ಷ ಕಳೆದು 29ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಈ ಸಂದರ್ಭ ಜೊತೆಗೆ ಈ ಒಂದು ದೀಪಾವಳಿ ಹಬ್ಬದ ಆಚರಣೆ ಆ ಒಂದು ಸಂತೋಷ ಸಡಗರದ ಈ ಒಂದು ನಿಮಿಷ ಇದೆಲ್ಲವನ್ನು ನಾವು ಇನ್ಕ್ಲೂಡ್ ಮಾಡಿಕೊಂಡು ನಮ್ಮಲ್ಲಿ ಬರುವಂಥ ಪ್ರತಿಯೊಬ್ಬ ಗ್ರಾಹಕರಿಗೆ ಕೂಡ ನಾವು ಕ್ಯಾಶ್ ಡಿಸ್ಕೌಂಟನ್ನು ಕೊಡ್ತಾ ಇದ್ದೇವೆ. ಖಂಡಿತವಾಗಿಯೂ ಇದು ಖಚಿತ, ಕ್ಯಾಶ್ ಡಿಸ್ಕೌಂಟ್ ಖಚಿತವಾಗಿ ಇದೆ. ಅದೇ ರೀತಿ ಅದರ ಜೊತೆಗೆ ನಾವು 10 ಹಲವು ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ, ಉಡುಗೊರೆಗಳನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಾವೊಂದು ಸ್ಮಾರ್ಟ್ ವಾಚ್, ಈ ಸ್ಮಾರ್ಟ್ ವಾಚನ್ನು ನಾವು ಕೊಡ್ತಾ ಇದ್ದೇವೆ ನಮ್ಮ ಪ್ರೀತಿಯ ಗ್ರಾಹಕರಾದ ನಿಮಗೆ. ಅದರ ಜೊತೆಗೆ ನಾವು ನಮ್ಮಲ್ಲಿ ಬರುವಂಥ ನಿಮಗೆ ಒಂದು ಕೂಪನ್ ಕೊಡ್ತಾ ಇದ್ದೇವೆ, ಒಂದು ಅದೃಷ್ಟದ ಕೂಪನ್, ಒಂದು ಬಂಪರ್ ಬಹುಮಾನವಾಗಿ ನಾವೊಂದು ಹೀರೋ ಬೈಕನ್ನು ಇಟ್ಟುಕೊಂಡಿದ್ದೇವೆ. ಖಂಡಿತವಾಗಿಯೂ ಇದು ನಿಮ್ಮ ಅದೃಷ್ಟದ ಮೇಲಿದೆ. ಈ ಒಂದು ಕೂಪನನ್ನು ಕೊಟ್ಟಾಗ ಖಂಡಿತವಾಗಿಯೂ ನವೆಂಬರ್ 18ರ ತನಕ ನಮ್ಮ ಈ ಒಂದು ಆಫರ್ ಇದೆ. ಅನಂತರದ ದಿನಗಳಲ್ಲಿ ಇದು ಡ್ರಾ ಆಗಲಿದೆ. ಆಗ ನಿಮಗೆ ಆ ಒಂದು ಅದೃಷ್ಟ ಇದ್ದರೆ ಒಂದು ಹೀರೋ ಬೈಕನ್ನು ಕೂಡ ನಿಮಗೆ ತೆಗೆದುಕೊಂಡು ಹೋಗ್ಬೋದು. ಖಂಡಿತವಾಗಿ ಈ ರೀತಿ 3 ಟೈಪಿನ ಆಫರನ್ನು ನಾವು 29ನೇ ವರ್ಷದ ಹಾಗೂ ದೀಪಾವಳಿಯ ಸವಿ ನೆನಪಿಗಾಗಿ ನಾವು ಇಟ್ಕೊಂಡಿದ್ದೇವೆ. ಆಕರ್ಷನ್ ಇಂಡಸ್ಟ್ರೀಸ್ ಪುತ್ತೂರು ಮಾತ್ರ ಅಲ್ಲದೆ ಹತ್ತೂರಿನ ಜನ ಮೆಚ್ಕೊಂಡಿರುವಂಥದ್ದು. ಇಲ್ಲಿರುವಂತಹ ಪ್ರತಿಯೊಂದು ಉತ್ಪನ್ನಗಳು ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವ ರೀತಿಯಾದಂತಹ ಕೆಲಸಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರೀತಿಯಿಂದ ಬಂದು ಇಲ್ಲಿರುವಂತಹ ಉತ್ಪನ್ನಗಳನ್ನು ಪರ್ಚೇಸ್ ಮಾಡುವಾಗ ನಾವು ನಂಬಿರುವಂತಹ ನಮ್ಮ ಗ್ರಾಹಕರಿಗಾಗಿ ಈ ವರ್ಷ ಏನಾದರೂ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ಬಾರಿ ಬಂಪರ್ ಆಫರ್ಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ಬಹುಮಾನಗಳನ್ನು ಕೂಡ ಜನಮಾನಸದ ಹತ್ತಿರ ಇಟ್ಟಿರುವಂಥದ್ದು. ಆಕರ್ಷಣ್ ಇಂಡಸ್ಟ್ರೀಸ್ 29ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇದರ ಸಂಭ್ರಮದಲ್ಲಿ ಹಾಗೇನೆ ದೀಪಾವಳಿಯ ಸಂಭ್ರಮದಲ್ಲಿ ಈ ಬಾರಿ ತುಂಬಾನೇ ಉತ್ತಮವಾಗಿರುವಂತಹ ವರುಷದ ಹರುಷ ಅನ್ನುವಂತಹ ಒಂದು ಆಫರ್ಗಳ ಸೇಲನ್ನು ಕೂಡ ಇಟ್ಟಿರುವಂಥದ್ದು. ಹಾಗಾಗಿ ನೀವು ಈ ಒಂದು ಆಫರ್ನ ಸಂದರ್ಭದಲ್ಲಿ ಇಲ್ಲಿಂದ ಯಾವುದೇ ಉತ್ಪನ್ನಗಳನ್ನು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ಆಗಿರುವಂತಹ ಕ್ಯಾಶ್ ಡಿಸ್ಕೌಂಟ್ ಸಿಗ್ತಾ ಇದೆ. ಅದರ ಜೊತೆಗೇನೆ ಬಹುಮಾನಗಳು ಕೂಡ ಸಿಗ್ತಾ ಇದೆ. ನನ್ನ ಹತ್ರದಲ್ಲೇ ಇಲ್ಲಿ ನೋಡ್ಬೋದು ನೀವು ಹೀರೋ ಬೈಕನ್ನು ಕೂಡ ಇಟ್ಟಿದ್ದಾರೆ. ಇದನ್ನ ಕೂಡ ನೀವು ಗೆಲ್ಲುವಂಥ ಅವಕಾಶಗಳು ಕೂಡ ಇರುವಂಥದ್ದು. ಈ ಒಂದು ಆಫರ್ ಪ್ರಾರಂಭ ಆಗಿರುವಂಥದ್ದು ಅಕ್ಟೋಬರ್ 21ನೇ ತಾರೀಕಿಂದ ಪ್ರಾರಂಭ ಆಗಿದೆ. ನವೆಂಬರ್ 18ನೇ ತಾರೀಕಿನ ತನಕ ಇರುವಂಥದ್ದು. ಇಲ್ಲಿಯವರೆಗೆ ನೀವು ಯಾವುದೇ ರೀತಿಯಾದಂಥ ಐಟಮ್ಗಳನ್ನು ಆಕರ್ಷಣ್ ಇಂಡಸ್ಟ್ರೀಸ್ನಿಂದ ಪರ್ಚೇಸ್ ಮಾಡಿದರೆ ಎಲ್ಲ ಆಫರ್ಗಳ ಪ್ರಯೋಜನವನ್ನು ನೀವು ಪಡ್ಕೊಳ್ಬೋದಾಗಿದೆ. ನೀವು ಆಕರ್ಷಣ್ ಇಂಡಸ್ಟ್ರಿಗೆ ಬಂದು ರೇಡಿಯೋ ವಾಲ್, ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್, ಬೇಲಿ ಕಂಬ ಮತ್ತು ಪೇಪರ್ ಪೋಲ್ಗನ್ನು ಖರೀದಿಸಿದ್ರೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಸಿಗ್ತಾ ಇದೆ. ಜೊತೆಗೆ ಸ್ಮಾರ್ಟ್ ವಾಚ್ ಸಹಿತ 10 ಹಲವು ಬಹುಮಾನಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಬಂಪರ್ ಬಹುಮಾನವಾಗಿ ಈ ಒಂದು ಹೀರೋ ಬೈಕನ್ನು ಕೂಡ ಇಟ್ಟಿರುವಂಥದ್ದು. ಯಾರೆಲ್ಲ ಮುಕ್ರಂಪಾಡಿ ರೋಡಿಂದ ಸಂಚಾರ ಮಾಡ್ತಿರೋ ಅವರೆಲ್ಲ ಖಂಡಿತವಾಗ್ಲೂ ಆಕರ್ಷಣ್ ಇಂಡಸ್ಟ್ರೀಸ್ನ ನೋಡಿ ಆಕರ್ಷಣೆಗೆ ಒಳಗಾಗಿರ್ತೀರಾ. ಅದರ ಜೊತೆಗೇನೆ ಈ ಒಂದು ಬೈಕನ್ನು ನೋಡಿ ಕೂಡ ಈ ಒಂದು ಬೈಕನ್ನು ಗೆಲ್ಲಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿರ್ಬೋದು. ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಆಕರ್ಷಣ್ ಇಂಡಸ್ಟ್ರಿಗೆ ಬರಬೇಕು, ಇಲ್ಲಿರುವಂತಹ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಬೇಕು. ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ನಾನಿವಾಗ ಹೇಳಿದಂತಹ ರೇಡಿಯೋ ವಾಲ್, ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡ್, ಬೇಲಿ ಕಂಬ, ಪೆಪ್ಪರ್ ಪೋಲನ್ನು ಖರೀದಿಸಬೇಕು. ಇವುಗಳನ್ನು ನೀವು ಖರೀದಿಸಿದ್ರಿ ಅಂತ ಹೇಳಿದರೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದರ ಜೊತೆಗೇನೆ ಬಹುಮಾನಗಳನ್ನು ಗೆಲ್ಲುವಂತಹ ಅವಕಾಶ ಕೂಡ ಇರುವಂಥದ್ದು. ಹಾಗಾಗಿ ಆದಷ್ಟು ಬೇಗ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಗೆ ಬೇಕಾಗಿರುವಂತಹ ಕಾಂಕ್ರೀಟಿಂದ ತಯಾರು ಮಾಡಿದ ಉತ್ಪನ್ನಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಆಕರ್ಷಣ್ ಇಂಡಸ್ಟ್ರಿಗೆ ಬಂದು ಎಲ್ಲ ಒಂದು ಡಿಸ್ಕೌಂಟ್ ಅನ್ನಾಗಿರ್ಬೋದು ಅಥವಾ ಉಚಿತ ಬಹುಮಾನಗಳನ್ನು ಕೂಡ ಪಡ್ಕೊಳ್ಬೋದಾಗಿದೆ. ವರ್ಷದ ಹರುಷಕ್ಕೆ ಬಂಪರ್ ಬಹುಮಾನವನ್ನು ಜನರ ಮುಂದೆ ಇಟ್ಟಿದ್ದೀರಾ ಸರ್. ಹೇಗಿದೆ ಜನರ ರೆಸ್ಪಾನ್ಸ್ ಅಂತ ಈಗ? ಖಂಡಿತ ನಾವು ತುಂಬ ಸಂತೃಷ್ಟರು. ಯಾಕಂತ ಹೇಳಿದರೆ ಕಳೆದ 28 ವರ್ಷಗಳಲ್ಲಿ ನಮ್ಮ ಒಂದು ಆಕರ್ಷಣ್ ಗ್ರಾಹಕರ ಕುಟುಂಬವೇ ನಮ್ಮೊಂದಿಗಿದೆ. ಸೊ ಅವರಿಗಾಗಿ ಅದರ ಜೊತೆಗೆ ನಮ್ಮ ಹೊಸ ಗ್ರಾಹಕರು ಇವತ್ತು ನಮ್ಮತ್ತೆ ಬರ್ತಾ ಇದ್ದಾರೆ. ಅವರಿಗಾಗಿ ನಾವು ಏನು ಇವತ್ತು ಆಫರ್ ಇಟ್ಟಿದ್ದೇವೆ ಅದರ ಸದುಪಯೋಗವನ್ನು ಅವರು ಪಡೆದುಕೊಂಡಿದ್ದಾರೆ. ಮಾತ್ರವಲ್ಲ, ಅವರು ತುಂಬ ಸಂತೃಪ್ತ ಮನೋಭಾವದೊಂದಿಗೆ ನಮ್ಮಿಂದ ಇಲ್ಲಿಂದ ಅವರು ತೆರಳ್ತಾ ಇದ್ದಾರೆ.
ಖಂಡಿತವಾಗಿ ಈ ನಿಟ್ಟಿನಲ್ಲಿ ಏನು ನಾವು ಆಫರ್ ಇಟ್ಟಿದ್ದೇವೋ ಅದರಲ್ಲಿ ನಮ್ಮ ಗ್ರಾಹಕರು ಖಂಡಿತವಾಗಿ ಸಂತೃಪ್ತರಂತ ನಾವು ತುಂಬ ಸಂತೋಷದಿಂದ ಹೇಳ್ತಾ ಇದ್ದೇವೆ. ಆಕರ್ಷಣೆಗೆ ಬರ್ತಾ ಇದ್ದಾಗೇನೆ ಎರಡೂ ಭಾಗದಲ್ಲಿ ಕೂಡ ಹಲವಾರು ಕಾಂಕ್ರೀಟ್ ನಿಂದ ತಯಾರು ಮಾಡಿದಂತ ಉತ್ಪನ್ನಗಳು ನಮಗೆ ಕಾಣಸಿಗುತ್ತೆ ಸರ್. ಕೆಲವೊಂದನ್ನ ಹೇಳಿದ್ರೆ ಏನೆಲ್ಲ ಇದೆ ಅಂತ, ಅದನ್ನ ಬಿಟ್ಟು ಉಳಿದ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಖಂಡಿತವಾಗಿಯೂ ನೀವು ಹೇಳಿದಾಗೆ ಆಕರ್ಷಣೆ ಈ ಒಂದು ಮುಕ್ರಂಪಾಡಿಗೆ ಬರುವಾಗ ಸ್ವಲ್ಪ ಆಕರ್ಷಣೆ ಇದ್ದೇ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ನಮ್ಮ ಒಂದು ಪ್ರಮುಖ ಉತ್ಪನ್ನ ಅಂತ ಹೇಳ್ಬೋದು ಈ ಟೈನಿ ಹೋಮ್. ಏನು ಈಗ ನಿಮಗೆ ಎಲ್ರಿಗೂ ಮನೆ ಇರ್ತದೆ, ಅವರ ಜಾಗ ತೋಟ ಎಲ್ಲ ಸ್ವಲ್ಪ ದೂರದಲ್ಲಿದ್ದರೆ ಒಂದು ವೀಕೆಂಡಿಗೆ ಒಂದ್ಸಲ ಹೋಗಿ ನಿಲ್ಲುವುದು ಅಥವಾ ತಿಂಗಳಿಗೆ ಒಂದೆರಡು ಸಲ ಹೋಗಿ ಒಂದು ದಿವಸ ನಿಂತು ಬರುವಂಥ ಸ್ಟೇ ಮಾಡುವಂಥವರಿಗೆ ಒಂದು ತೋಟದ ಮನೆ ಟೈನಿ ಹೋಮ್ ಅಂತ ನಾವು ಮಾಡ್ತಾ ಇದ್ದೇವೆ. ತುಂಬ ಜನರು ಇದನ್ನು ತುಂಬ ಕಡೆಯಲ್ಲಿ ಈ ಒಂದು ಟೈನಿ ಹೋಮನ್ನು ನಾವು ಕಟ್ಟಿಸಿಕೊಟ್ಟಿದ್ದೇವೆ. ತುಂಬ ಬೇಡಿಕೆಯಲ್ಲಿ ಇರುವಂಥ ಒಂದು ಪ್ರಮುಖ ಉತ್ಪನ್ನ ಆಗಿದೆ ನಮ್ಮ ಟೈನಿ ಹೋಮ್. ಇದರಲ್ಲಿ ತುಂಬ ಜನರು ಇದರ ಉಪಕಾರವನ್ನು ಕೂಡ ಸದುಪಯೋಗವನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಏನು ವಾಚ್ ಟವರ್ ಅಂತ ನಾವು ನಿರ್ಮಾಣ ಮಾಡಿದ್ದೇವೆ. ಮನೆ ಎದುರುಗಡೆಗೆ ಒಂದು ಎತ್ತರದಲ್ಲಿ ಒಂದು ವಾಚ್ ಟವರ್ ಇಟ್ಟುಕೊಂಡು ಒಂದು ಸಂಜೆ ಹೊತ್ತಿಗೆ ಒಂದು 4-5 ಜನ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡುವಂಥ ಒಂದು ರಿಲ್ಯಾಕ್ಸ್ ಆಗುವಂಥ ಒಂದು ಸಣ್ಣ ಒಂದು ಕಟ್ಟಡ ಅಂತ ಹೇಳ್ಬೋದು. ವಾಚ್ ಟವರ್ ಒಂದು ಟವರ್ ಕೂಡ ಮಾಡ್ತಾ ಇದ್ದೇವೆ. ಅದೇ ರೀತಿ ಗಾರ್ಡನ್ ಸೋಫಾ, ಹೊರಗಡೆಗೆ ಔಟ್ಡೋರ್ ಸೋಫಾಗಳು ವಿಭಿನ್ನ ರೀತಿಯ ವಿಭಿನ್ನ ಶೈಲಿಯ ವಿಭಿನ್ನ ಬಣ್ಣಗಳ ಒಂದು ಗಾರ್ಡನ್ ಸೋಫಾ ಕೂಡ ನಾವು ಔಟ್ಡೋರ್ ಸೋಫಾ ಮಾಡ್ತಾ ಇದ್ದೇವೆ. ಅದೇ ರೀತಿ ಡಾಗ್ ಹೌಸ್, ಇವತ್ತು ನಮಗೆ ಯಾವ ರೀತಿ ನಾವು ಅಂದವಾದ ಚಂದವಾದ ಸುಂದರವಾದ ಮನೆ ನಿರ್ಮಾಣ ಮಾಡ್ತೇವೋ ಅದಕ್ಕಿಂತಲೂ ಭಿನ್ನವಾಗಿ ಅದೇ ಶೈಲಿಯ ಅಂದವಾದ ಚಂದವಾದ ಡಾಗ್ ಹೌಸ್ ಅಥವಾ ನಾಯಿ ಮನೆಗಳನ್ನು ಕೂಡ ಅದನ್ನು ಕೂಡ ನಾವು ವಿವಿಧ ಸೈಜ್ಗಳಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಕಾಂಕ್ರೀಟ್ನಲ್ಲಿ ಜನರ ಗ್ರಾಹಕರ ಬೇಡಿಕೆ ಏನುಂಟು ಅದೆಲ್ಲವನ್ನು ಕೂಡ ನಾವು ಸಾಧಾರಣವಾಗಿ ಸ್ಯಾಟಿಸ್ಫೈ ಮಾಡಿದ್ದೇವೆ ಅಂತ ಉತ್ಪನ್ನಗಳನ್ನು ಮಾಡಿ ಕೊಟ್ಟಿದ್ದೇವೆ ಅಂತ ನಾವು ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದೇವೆ. ವೀಕ್ಷಕರೇ, ಸಂಪೂರ್ಣವಾಗಿರುವಂತಹ ಆಕರ್ಷಣ್ ಇಂಡಸ್ಟ್ರೀಸ್ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ವಾ? ಎಲ್ಲಾ ರೀತಿಯಾದಂತಹ ಕಾಂಕ್ರೀಟ್ ಉತ್ಪನ್ನಗಳು ಈ ಒಂದು ಆಕರ್ಷಣ್ ಇಂಡಸ್ಟ್ರೀಸ್ ನಲ್ಲಿ ಸಿಗ್ತಾ ಇರುವಂತದ್ದು. ಮನೆಗೆ ಬೇಕಾಗಿರುವಂತಹ ಉತ್ಪನ್ನಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೀವು ಇವತ್ತು ನೋಡಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಹಾಗೇನೆ 29ನೇ ವರ್ಷದ ಸಂಭ್ರಮದಲ್ಲಿ ವಿಶೇಷವಾಗಿರುವಂತಹ ಆಫರ್ಗಳನ್ನ ಕೂಡ ಇಟ್ಟಿದ್ದಾರೆ. ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಈ ಆಫರ್ ಅನ್ನ ನೀವು ಪಡ್ಕೊಳ್ಬಹುದು ಅನ್ನೋದನ್ನ ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಹಾಗೇನೆ ನೀವು ಹೀರೋ ರೀತಿಯಲ್ಲಿ ಹೋಗೋದಿಕ್ಕೆ ಹೀರೋ ಬೈಕ್ ಕೂಡ ತಯಾರಾಗಿ ನಿಂತಿರುವಂತದ್ದು. ಹಾಗಾಗಿ ಈ ಆಫರ್ ಮುಗಿಯೋದಕ್ಕಿಂತ ಮುಂಚೆ ನೀವು ಬಂದು ಈ ಒಂದು ಆಫರ್ಗಳ ಪ್ರಯೋಜನವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿರುವಂತಹ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಟ್ಟು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಅಶ್ಮತ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.